ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹೆಸರಲ್ಲಿ ನೋಂದಣಿಯಾಗಿದ್ದ ಸೂಕ್ತ ದಾಖಲೆ ಇಲ್ಲದ ರೋಲ್ಸ್ ರಾಯ್ಸ್ ಕಾರನ್ನ ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಹೆಸರಿನಲ್ಲಿ ನೋಂದಣಿಯಾಗಿದ್ದ ಕಾರನ್ನ ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಸೀಸ್ ಮಾಡಲಾಗಿದೆ. MH02 BB2 ಸಂಖ್ಯೆಯ ರೋಲ್ಸ್ ರಾಯ್ ಪ್ಯಾಟಮ್ ಕಾರು ಸೀಸ್ ಆಗಿದ್ದು, ರೋಲ್ಸ್ ರಾಯ್ ಕಾರಿಗೆ ಸೂಕ್ತ ದಾಖಲೆ ಇರಲಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬಾಬು ಎಂಬಾತ ಅಮಿತಾಬ್ ಬಚ್ಚನ್ ರಿಂದ 6 ಕೋಟಿಗೆ ರೋಲ್ಸ್ ರಾಯ್ಸ್ ಕಾರನ್ನ ಖರೀದಿಸಿದ್ದ. ಈತ ಬಾಬು ಉಮ್ರಾ ಡೆವಲಪರ್ಸ್ ಮಾಲೀಕ ಅಂತ ತಿಳಿದು ಬಂದಿದೆ. 2019ರಲ್ಲಿ ಮಾರ್ಚ್ನಲ್ಲಿ ಉಮ್ರಾ ಡೆವಲಪರ್ಸ್ ಮಾಲೀಕ ಈ ಕಾರನ್ನ ಖರೀದಿ ಮಾಡಿದ್ರು. ಕಳೆದ 2 ವರ್ಷಗಳಿಂದ ಅಮಿತಾಬ್ ಬಚ್ಚನ್ ಹೆಸರಲ್ಲೇ ಓಡಾಟ ನಡೆಸುತ್ತಿದ್ದ. ಇನ್ನೂ ಕೂಡ ಕಾರಿನ ಮೂಲ ದಾಖಲಾತಿ ಬದಲಾಗದ ಹಿನ್ನೆಲೆಯಲ್ಲಿ ಅಮಿತಾಬ್ ಬಚ್ಚನ್ ಹೆಸರಲ್ಲೇ ಕಾರು ನೋಂದಣಿಯಾಗಿದೆ. ಏಕಲವ್ಯ ಸಿನಿಮಾ ಹಿಟ್ ಆಗಿದ್ದ ಕಾರಣ ಅದರ ನಿರ್ದೇಶಕ ವಿಧು ವಿನೋದ್ ಚೋಪ್ರಾ 2007ರಲ್ಲಿ ಈ ರೋಲ್ಸ್ ರಾಯ್ಸ್ ಪ್ಯಾಟಮ್ ಅನ್ನ ಬಚ್ಚನ್ಗೆ ಉಡುಗೊರೆಯಾಗಿ ನೀಡಿದ್ರು. 3.5 ಕೋಟಿ ರೂಪಾಯಿಗಳನ್ನ ಕೊಟ್ಟು ಈ ಕಾರನ್ನ ಚೋಪ್ರಾ ಅವರು ಖರೀದಿ ಮಾಡಿ ಬಚ್ಚನ್ಗೆ ಗಿಫ್ಟ್ ಆಗಿ ನೀಡಿದ್ರು.